1 kg 1 ಪ್ಯಾಕೆಟ್ ಅಲ್ಲ. ಈ ರೇಂಜ್ ಕೋಳಿ ಸುಕ್ಕದ್ದು ರೆಸಿಪಿ ಹೇಳಿದಿತ್ತಲ್ಲ, ಕೋಳಿ ಕಲ್ಟಿ ಹೋಗ್ತದೆ. ತಂದು ಬಣ್ಣಕ್ಕೆ ಬಂದಾಗ ಸೊ ನಮ್ಮ ತಂಬಿಲದ ಕೋರಿ ಈಗ ರೆಡಿ ಆಗಿದೆ. ಹಲೋ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಅರ್ಲಿ ಮಾರ್ನಿಂಗ್, ಸೊ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಹಾಗೆ ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ನಾನು ತಂಬಿಲದ ಬಗ್ಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಇದು ಅಜ್ಜಿ ಮನೆ, ಅಂದರೆ ಕುಟುಂಬದವರ ಮನೆಯಲ್ಲಿ ತಂಬಿಲ ಉಂಟು. ಸ್ಪೆಷಲಿ ತಂಬಿಲ ಅಂತ ಹೇಳಿದ್ರೆ ದೈವಾರಾಧನೆ ಮಾಡುವಂಥದ್ದು. ವರ್ಷಕ್ಕೊಮ್ಮೆ ದೈವಕ್ಕೆ ಪೂಜೆ ಮಾಡುವಂಥದ್ದು. ಎಲ್ಲ ಕುಟುಂಬದವರು ದೂರ ಊರಿಂದ, ಅಂದರೆ ಅವರ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ ಯಾರಿರ್ತಾರೆ, ಸೊ ಅವ್ರು ಬಂದು ಎಲ್ಲರೂ ಒಟ್ಟು ಸೇರಿ ಪೂಜೆ ಮಾಡುವಂಥದ್ದು. ಸೊ ಹಾಗೇನೆ ಇವತ್ತು ನಾವೆಲ್ಲರೂ ಕೂಡ ರೆಡಿಯಾಗಿ ಇನ್ನು ಹೋಗ್ಬೇಕಷ್ಟೇ. ಇಲ್ಲಿಂದ ಅವರ ಅಜ್ಜಿ ಮನೆಗೆ ಒಂದು 5 minutes ದೂರ ಇರುವಂಥದ್ದು ಅಷ್ಟೇ. ಹಾಗೆ ಆ ಮನೆಯಲ್ಲಿ ಅಂದರೆ ಯಾರು ಇರುವುದಿಲ್ಲ, ಅದಕ್ಕಾಗಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಹಾಗೆ ಮತ್ತೆ ಪೂಜೆಗೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ತಂಬಿಲನ್ನು ಹೇಗೆ ಆಚರಣೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋಂತ ತೋರಿಸ್ತೇನೆ. ಓಕೆ, ಸೊ ವಿಡಿಯೋನ ಲಾಸ್ಟ್ ತನಕ ನೋಡ್ತಾ ಇರಿ. ಸೊ ಲೆಟ್ಸ್ ಗೋ. ನಮ್ಮ ತಂಬಿಲಕ್ಕೆ ಮೈನ್ ಟೀಮ್ ಆಗಮಿಸ್ತಾ ಇದ್ದಾರೆ ಈಗ. ಅಮ್ಮ ವೆಲ್ಕಮ್ ಮಾಡಿ, ಹೋಗಿ. ಶರತಣ್ಣ ಎಷ್ಟು ವರ್ಷದ್ಮೇಲೆ ತಂಬಿಲಕ್ಕೆ ಬಂದಿದ್ದು? ಓ ಎಸ್, ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಆದ್ಮೇಲೆ ಅಲ್ಲ? ಎಸ್. ಸೊ ಒಂದು 9 ಗಂಟೆ ಹೊತ್ತಿಗೆ ನಾವೆಲ್ಲರೂ ಕೂಡ ದೀನ್ ಅಂಕಲ್ ಮನೆಗೆ ಬಂದ್ವಿ. ಸೊ ಅವರೆಲ್ಲರೂ ಆ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆಂಟಿಯವರು ಕೂಡ ಅಲ್ಲಿಗೆ ರೀಚ್ ಆದ್ರು. ಸೊ ಹಾಗೆ ಎಲ್ಲರೂ ಕೂಡ ಒಂದು ರೌಂಡ್ ಮಾತಾಡಿದ್ವಿ. ಸೊ ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ನಾವೆಲ್ಲರೂ ಕೂಡ ಹಿರಿಯರ ಮನೆಗೆ ಬಂದ್ವಿ. ಅಲ್ಲಿ ಎಲ್ಲರೂ ಕೂಡ ಒಂದೊಂದು ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ರು. ತಂಬಿಲ ಅಂತ ಹೇಳಿದ್ರೆ ನಾನ್ ವೆಜ್ ರೆಸಿಪೀಸ್ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗೆ ಮೀನು, ಕೋಳಿ ಎಲ್ಲದಕ್ಕೂ ರೆಡಿ ಆಗ್ಬೇಕಿತ್ತು. ತುಂಬಾ ಸೂಪರ್ ಎಕ್ಸೈಟ್ಮೆಂಟ್ ಇತ್ತು ತಂಬಿಲ ದಿವಸ. ಸೊ ಹಾಗೇನೆ ಏನೇನ್ ವೆರೈಟೀಸ್ ಇತ್ತು, ಸೊ ಯಾರೆಲ್ಲ ಏನೇನ್ ಮಾಡ್ತಾ ಇದ್ರು ಅಂತ ಹೇಳಿ ಒಮ್ಮೆ ನೋಡ್ಕೊಂಡ್ ಬರೋಣ.
ಹಾ ಓ ಅಂಚದು ಇರಾಗ ಎಡ್ಡೆ ಎಕ್ಸ್ಪೀರಿಯನ್ಸ್ ಅಂಡ್ ಅಲ್ವಾ ಈ ವಿಡಿಯೋ ಬಾಬಿ ನೋಡಿ ಏನ್ ಹೇಳ್ತಾರೆ ನೋಡೋಣ. ಎಲ್ಲ ಮಾಡ್ತಿರಲ್ಲ ನೋಡಿ, ಸೇಮ್ ಕ್ಲಿಪ್ಪಿಂಗ್ ಹಾಗೆ ಹಾಕ್ತೀನಿ. ಸುಮನ ಬಾಬಿ ನೋಡಿ ಕಮೆಂಟ್ ಕೊಡಿ, ನೋಡಿ ನಿಮ್ಮ ಹಬ್ಬಿ ಏನ್ ಹೇಳ್ತಿದಾರಂತ ನೋಡಿ ಆಯ್ತಾ. ಏನ್ ಅಡಿಗೆ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ? ಅಡಿಗೆ ಒಳ್ಳೆ ಟೇಸ್ಟ್ ಆಗ್ಬೇಕು, ಸುಮ್ನೆ ನಗಾಡ್ತಾ ಇರೋದಲ್ಲ ಆಯ್ತಾ. ತಂಬಿಲದ ಊಟ ಅಂತ ಹೇಳಿದ್ರೆ ಫುಲ್ ಗಮ್ಮತ್ ಆಗ್ಬೇಕು. ಆಯ್ತಾಯ್ತು, ಇಲ್ಲಿದ್ರೆ ಪೇಮೆಂಟ್ ಕಟ್ ಮಾಡಿ ಕೊಡ್ತೀನಿ. ಓಕೆ ದೀಪಕ್ ಬಾ ಶುಗರ್ಲೆಸ್. ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಕೋಳಿ ಕೊಯ್ಲಿಕ್ಕೆ ಹೊರಟಿದ್ದೀರಲ್ಲ. ಮುಖ ತೋರಿಸ್ಬೇಕು. ಕುಂದಾಪುರ ಕನ್ನಡ, ಬ್ಯಾಂಗ್ಳೂರ್ ಕನ್ನಡ, ತುಳು ಕನ್ನಡ. ಸೀಮಕ್ಕ ಮತ್ತೆ ಪ್ರಿಯಕ್ಕ ಗುಡ್ ಕಾಂಬಿನೇಷನ್. ಫುಲ್ ಸ್ಪಿರಿಟ್ ಅಲ್ಲಿ ಕಾಯಿ ಎರಿತಿದ್ದೀರಿ. ಈ ಅಕ್ಕ ತಮ್ಮಂದು ಒಂದೇ ಕಲರ್ ಟಿ ಶರ್ಟ್ ಅಲ್ಲ ಬ್ಲೂ. I'm taking your videos. ಇಲ್ಲಿ ಬಂದ್ರು. ಮಾಸ್ಟರ್ ಶೆಫ್ ಇಸ್ ಹಿಯರ್. ಲೈಟ್ ಇಲ್ಲ, ಕಾಣುತ್ತಿಲ್ಲ ಹಾಗೆ. ಲೈಟ್ ಹಾಕಿದ್ದಾರೆ. ಆಯಿಲ್ ಕಟ್ಟೋಣ ಬನ್ನಿ. ಒಂದ್ ಕೆಜಿ ಒಂದ್ ಪ್ಯಾಕೆಟಾ? ಒಂದು ಕೆಜಿ ನೆಕ್ಸ್ಟ್ ಅಲ್ಲ, ಈ ರೇಂಜ್ ಕೋಳಿ ಸುಕ್ಕದ್ದು ರೆಸಿಪಿ ಹೇಳಿದಿತ್ತಲ್ಲ, ಕೋಳಿ ಕಲ್ಟಿ ಹೋಗ್ತದೆ. ಕಂದು ಬಣ್ಣಕ್ಕೆ ಬಂದಾಗ ಅದಕ್ಕೆ ಈ ಪ್ಯಾಕ್ ನ ಮಸಾಲೆಯನ್ನು ಕಷ್ಟ ಉಂಟು. ಚಿಕನ್ ಸುಕ್ಕ ಮಸಾಲ 50 ಗ್ರಾಂ ಸೇರಿಸಿ ಒಂದು ಬಾರಿ ಚೆನ್ನಾಗಿ
ಮಗುಚಿ ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಮಗುಸಿ 3 ಕೊಚ್ಚಿದ ಟೊಮ್ಯಾಟೊ ಅಂಕಲ್ ನಿಮ್ಮ ಮಗ ಕನ್ನಡ ಓದೋದ್ ನೋಡಿ. ಟೊಮ್ಯಾಟೊ ಬೆಂದಾಗ ಅದಕ್ಕೆ ಕೋಳಿ ಮಾಂಸವನ್ನು ಸೇರಿಸಿ ಕಟ್ ಮಾಡಿಟ್ಟಿದಾರಲ್ಲ. Tambila, chief cook. ಸೊ ನಮ್ಮ ತಂಬಿಲದ ಕೋರಿ ಈಗ ರೆಡಿ ಆಗಿದೆ. ಕೋರಿ ಸುಕ್ಕ. 15 or 30 ಮತ್ತೆ 2 ಗ್ಲಾಸ್ ನೀರು ಬೇಕು. ಅದಕ್ಕೆ ಸೇರಿಸಿ ಇಡುದಲ್ವಾ? ಅಲ್ಲ ಪೂರ ಮಾಡಿಯಲ್ಲ ಇಲ್ಲದ ಬುಕ್ಕಾದಿ ಏನಿತ್ತೆ ಸಾಬೀತಾಡಿ ಇಲ್ಲದ ಬುಕ್ಕಾದಿ ಏ ಮಾಡ ಅಲ್ಲಿ ಅದು ಈ ಒಂದು ಸಂದರ್ಭ ಅವೆಲ್ಲ ಎಂಕಲು ದೈವದೇವರ ಪ್ರಾರ್ಥನೆ ಮಾಡ್ತಾನಲ್ಲ ಇಂಚಾದ ವಾರ್ಷಿಕವಾದ ನಡಪನಂಚಿನ ಈ ಒಂಜಿ ತಮಿಳ ಕಾರ್ಯಕ್ರಮ ಅನೇಕ ತತ್ವ ತತ್ವಾತನಂದ ಇಂಗ್ಲ ಶ್ರಮೆ ಕೊಟ್ಟು ಇಂಗ್ಲಿನ ಮಾತೆಲ್ಲ ಭಕ್ತಿಪೂರ್ವಕವಾದ ಮಲ್ಪನ ಈ ಸೇವೆನ ಸಂತೋಷೋಡು ಸ್ವೀಕಾರ ಮಲ್ಪಡ್ ಬಂದು ಇಂಕಲ ದೈವದೇವರ ನಟಿ ಅಂಚಾರ ಇಂಕಲ ಪ್ಲೇಟ್ ಬಣ್ಣ ಅದೇ तुमच्या पात्र ಕೆಲಸ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಂಗ್ಲಿಷ್ ಮೀಡಿಯಂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೀಸ್ ಗಾಲ ಗೊತ್ತಿದ್ದೀವಿ ಇಂಗ್ಲಿಷ್ ಮೀಡಿಯಂ ಗಾಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ಎಲ್ಲಿಂದ ಬಂದಿದ್ದು? ಐ ಆಮ್ ನಾಟ್ ಫಾಸ್ಟಿಂಗ್. ಐ ಡೋಂಟ್ ಫಾಸ್ಟ್ ಅಟ್ ಆಲ್. ಐ ಓನ್ಲಿ ಈಟ್. ಕಮ್ ಆನ್ ಊಟಕ್ಕೆ ಬಂದಿರು. ಬಿಡಿ. ಅಂಕಲ್ ಎರಡು ಎಲೆ ಚುಮ್ಮಿಗೆ. ಥ್ಯಾಂಕ್ ಯು. ಏನಾದ್ರು ಹೇಳಕ್ಕಿದ್ಯಾ? ಲಾಸ್ಟ್ ಕನ್ಕ್ಲೂಷನ್ ಏನಾದ್ರು ಇದೆಯಾ? ಆಯ್ತು ಎಲ್ಲ. ಓಕೆ ಡನ್. Conclusion is we enjoyed our Tambila. Okay, like this. That is the only conclusion and concluding this statement or this what is called amendment. Not amendment. It is a resolution. Sorry. ಅವರದ್ದು ಬೆಳ್ಳಿ ಒಂದು Nande. I will remove my this. Yeah. ಮ್ಯಾಕ್ಸಿಮಮ್ ಬೆಲ್ಲಿ ಯಾರು ತೋರಿಸ್ತಾರೆ? Yeah. Now you tell me. ಅಂಕಲ್ ಮ್ಯಾಕ್ಸಿಮಮ್ ಬೆಲ್ಲಿ ಯಾರು ತೋರಿಸ್ತಾರೆ ಅವರು ವಿನ್ನರ್. ಒಂದು ನಿಮಿಷ ಮ್ಯಾಕ್ಸಿಮಮ್ ಬೆಲ್ಲಿ ಮ್ಯಾಕ್ಸಿಮಮ್ ಬೆಲ್ಲಿ ಅಲ್ಲ ಹೇಳಿದ್ರು ಅಲ್ಲಲ್ಲ ಅವರು 3 ಜನರಲ್ಲಿ ಮ್ಯಾಕ್ಸಿಮಮ್ ಬೆಲ್ಲಿ ಯಾರು ತೋರಿಸ್ತಾರೆ ಅವ್ರು ವಿನ್ನರ್. ಬನ್ನಿ ಏಸು ಗುಲಾಬ್ ಮಲ್ತಾರಲ್ಲ ಇನ್ನೂ ತಿಂಡಿ ಅವು 2 1 ಮಿನಿಟ್ಗೆ ಹೇಳು 1 ಮಿನಿಟ್ಗೆ ಓಕೆ ಓಕೆ ಥ್ಯಾಂಕ್ ಯು.